ಮಂಗಳೂರು ಚಿಲಿಂಬಿಗುಡ್ಡೆಯ ಶ್ರೀ ರಾಮಾಂಜನೇಯ ಯುವಕ ಮಂಡಲದ ಪುಣ್ಯಾಹ ಪಂಚಗವ್ಯ ಗಣಹೋಮ ಮತ್ತು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಯ ಪ್ರಯುಕ್ತ ಸಭಾ ಕಾರ್ಯಕ್ರಮ ನಡೆಯಿತು. ಬಳಿಕ ಮಾತನಾಡಿದ ಅವರು, ಕಳೆದ 31 ವರ್ಷಗಳಿಂದ ಈ ಪ್ರದೇಶದಲ್ಲಿ ನಿರಂತರವಾಗಿ ಧಾರ್ಮಿಕ ಪ್ರಜ್ಞೆ ಮೂಡಿಸಬೇಕು ಎಂಬ ಉದ್ದೇಶದಿಂದ ಶ್ರೀರಾಮಾಂಜನೇಯ ಯುವಕ ಮಂಡಲ ಕೆಲಸವನ್ನ ಮಾಡುತ್ತಿದೆ ಅಂತ ಅವರು ಯುವಕ ಮಂಡಲದ ಶ್ಲಾಘನೀಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. 31 ವರ್ಷಗಳಿಂದ ನಿತ್ಯ ನಿರಂತರವಾಗಿ ಈ ಪರಿಸರದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳಗಿಸಬೇಕು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಆ ಮುಖೇನ ನಿತ್ಯ ನಿರಂತರವಾಗಿ ಮಕ್ಕಳು ಬಹಳ ಯಶಸ್ವಿಯಾಗಿ ತನ್ನ ಜೀವನದಲ್ಲಿ ಹೊರಹೊಮ್ಮಬೇಕು ಅಂತ ಹೇಳುವ ಪ್ರಯತ್ನ ಮತ್ತು ಇಂದಿಗೂ ಕೂಡ ಅದರಲ್ಲಿ ಸಫಲತೆಯನ್ನು ಕಂಡಂಥದ್ದು ಶ್ರೀರಾಮಾಂಜನೇಯ ಯುವಕ ಮಂಡಲ. ಹಲವಾರು ಕಾರ್ಯಕ್ರಮಕ್ಕೆ ಕಳೆದ ಒಂದು 5-6 ವರ್ಷಗಳಿಂದ ಈ ಒಂದು ಯುವಕ ಮಂಡಲಕ್ಕೆ ನಾನು ಬಂದಿದ್ದೇನೆ. ಕಲಿಯುವಂಥ ಮಕ್ಕಳಿಗೆ ಈ ಯುವಕ ಮಂಡಲ ನಿರಂತರವಾಗಿ ಸಹಕಾರ ಕೊಡುವಂಥ ಈ ಪರಿಸರದ ಮಹಿಳಾ ಮಂಡಳಿ ಇರ್ಬೋದು, ಯುವಕ ವೃಂದ ಇರ್ಬೋದು, ಅವರನ್ನು ಒಟ್ಟುಗೂಡಿಸಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅದರಲ್ಲಿ ಯಶಸ್ವಿಯಾಗಿ ಕೆಲಸ ನಿರ್ವಹಿಸುವಂಥದ್ದು. ಇದೇ ವೇಳೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ, ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದ ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ಜರುಗಿತು. ಬೆಳಗದ್ದು ಯಾರ ಮುಖವ ನಾನು ನೋಡಿದೆ, ಅಂದನೋ ಅದೃಷ್ಟನೋ ಮುಂದೆ ಕುಂತಿದೆ. ಈ ಸಂದರ್ಭ ರಾಷ್ಟ್ರೀಯ ಸ್ವಯಂ ಸೇವಕ ಮುಖಂಡರಾದ ಜಯಪ್ರಕಾಶ್, ನಾಟಿ ವೈದ್ಯರಾದ ಡಾಕ್ಟರ್ ಎಂ ಮುರಳಿ ಕುಮಾರ್ ಚಿಲಿಂಬಿ, ನಿವೃತ್ತ ಸೈನಿಕ ರಾಮದಾಸ್ ಶೆಣೈ, ವಕೀಲರಾದ ವಿದ್ಯಾ ಮಲ್ಯ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.